ವಿಜ್ಞಾನ ಕಾಲೇಜಿನ BBA ಡಿಪಾರ್ಟ್ಮೆಂಟ್ನ ನಡೆಯುವಂಥ ಇದು ನ್ಯಾಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಫೆಸ್ಟ್. ಇದು ವರ್ಷವೂ ನಮ್ಗೆ ನಡೀತದೆ. ಕಳೆದ 2001ರಿಂದ ನಾವು ಫ್ಯಾಕ್ಯುಲಾ ಎನ್ನುವಂಥ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮನ್ನು ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷಗಳಲ್ಲಿ 2020 ಮತ್ತು 2021 ಕೊರೋನಾ ಇದ್ದ ಕಾರಣ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ 21-22 ಈ ಶೈಕ್ಷಣಿಕ ಶಾಲಾ ಕಾರ್ಯಕ್ರಮ ಇದು. ಸುಮಾರು ಒಂದು 14-15 ಟೀಮ್ಗಳು ನಮಗೆ ಪ್ರತಿ ವರ್ಷ ಬರ್ತಾರೆ. ಈ ವರ್ಷ ಕೂಡ 15 ಟೀಮ್ಗೆ ಬಂದಿದೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ. ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಿಂದ ಹೊರಗೆ ಬಂದು ಏನಾದರೂ ವ್ಯವಸ್ಥಿತವಾಗಿ ಅವರಿಗೆ ಎಕ್ಸ್ಪೋಷರ್ ಕೊಡುವಂಥ ಉದ್ದೇಶ. ಯಾಕಂದರೆ BBA ಎನ್ನುವಂಥ BBM ಅಥವಾ BBA ಎನ್ನುವಂಥ ಕೋರ್ಸನ್ನು ಆರಂಭ ಮಾಡಿದ ಉದ್ದೇಶವೇ ಅಷ್ಟೇ. ವಿದ್ಯಾರ್ಥಿಗಳಿಗೆ ಅವರ ಏನು ಶೈಕ್ಷಣಿಕ ಪಠ್ಯಕ್ರಮದಿಂದ ಹೊರತಾಗಿ ಅವರಿಗೆ ಎಕ್ಸ್ಪೋಷರ್ ಕೊಡಬೇಕಂತೇಳಿ ಇಂಥ ಒಂದು ಫೆಸ್ಟ್ಗಳು ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನಾವು ಕೇವಲ ನಮ್ಮ ಟೀಚರ್ಸ್ಗಳು ನಾವು ನಿಮಿತ್ತವಾಗಿ ಮಾತ್ರವಾಗಿರ್ತೇವೆ. ಎಲ್ಲ ಕೂಡ ಆರಂಭದಿಂದ ಅದನ್ನು ಪ್ಲ್ಯಾನ್ ಮಾಡುವಂಥದ್ದು ಇದೇ ರೀತಿ ಆಗಬೇಕು ಎನ್ನುವಂಥ ರೀತಿಯಲ್ಲಿ ಗೆಸ್ಟ್ಗಳನ್ನು ಇನ್ವೈಟ್ ಮಾಡುವಲ್ಲಿಂದ ಹಿಡಿದು ಎಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಗಳೇ ಮಾಡ್ತಾರೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ನನ್ನ ಮಾತಲ್ಲಿ ನಾನು ಹೇಳಿದಾಗೆ ಏನು ಆರ್ಗನೈಜೇಷನ್ ಎನ್ನುವಂಥ ಪಾಠದ ಪ್ರಥಮ ಪಾಠವನ್ನು ಅವರು ಕಲಿತಾರೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಆರ್ಗನೈಸ್ ಹೇಗೆ ಮಾಡ್ಬೋದು, ಹೇಗೆ ಅಪ್ರೋಚ್ ಮಾಡ್ಬೋದು, ಹೇಗೆ ಇನ್ನೊಬ್ಬ ಗೆಸ್ಟ್ ಬಂದಾಗ ಅವರು ನಾವು ಇನ್ವೈಟ್ ಮಾಡ್ಕೊಳ್ಬೋದು, ಎಲ್ಲವನ್ನು ಕೂಡ ಕಲೀಲಿಕ್ಕೆ ಆಗ್ತದೆ. ಈ ಉದ್ದೇಶದಿಂದ ನಾವು ಪ್ರತಿ ವರ್ಷ ಕೂಡ ಈ ನ್ಯಾಷನಲ್ ಮ್ಯಾನೇಜ್ಮೆಂಟ್ ಫೆಸ್ಟ್ ಮಾಡ್ತೇವೆ. ಈ ವರ್ಷ ನಮಗೆ ಸ್ಪೆಷಲ್ ಏನಂತೇಳಿ, ನಾವು ಸೆಲೆಬ್ರಿಟಿಗಳನ್ನು ಕರಿತಾ ಇದ್ದೇವೆ. ಒಂದು ನಮ್ಮ ತುಳುನಾಡದ ಮಾಣಿಕ್ಯ ಅಂತ ಕರೆಯುವಂತಹ ನಮ್ಮ ಕಮಿಡಿಯನ್ ಅರವಿಂದ ಬೋಲಾರ್ ಅವರನ್ನು ಕರಿತೇವೆ. ಅದೇ ರೀತಿ ಇಲ್ಲಿ ಏನು ನಮ್ಮ ಸಚಿನ್ ಶೆಟ್ಟಿ ಅವರು, ಶಟರ್ ಬಾಕ್ಸ್ ಫಿಲ್ಮಿನ ನಿರ್ದೇಶಕರ ಸಚಿನ್ ಶೆಟ್ಟಿ ಅವರು ಯೂತ್ ಐಕಾನ್ಗಳು, ಇವರು ಕರಿತೇವೆ. ಅವರು ಸೆಲೆಬ್ರಿಟಿಗಳು. ಅವರು ಬರುವಾಗ ನಮ್ಮ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಉತ್ತೇಜನ ಆಗುತ್ತೆ. ಇದರಿಂದ ವಿದ್ಯಾರ್ಥಿಗಳು ಒಂದಷ್ಟು ಸಂತೋಷ ಪಡ್ತಾರೆ. ನಮಗೆ ನಾವು ಆ್ಯಕ್ಚುಲಿ ನಮ್ಮದು ಕೇರಳದಿಂದ ನಾವು ಇನ್ವೈಟ್ ಮಾಡಿದ್ದೆವು. ನಾಳಂದ ಕಾಲೇಜ್ ಪ್ರತಿ ವರ್ಷ ಬರ್ತಾರೆ. ಮಳೆಯಿಂದಾಗಿ ಅವರು ಬರಲಿಕ್ಕೆ ಆಗಲಿಲ್ಲ. ಬಟ್ SDM ಕಾಲೇಜಿಂದ ಬಂದಿದ್ದಾರೆ, ಕೆನರಾ ಕಾಲೇಜಿಂದ ಬಂದರೆ, ಮಂಗಳೂರಿನ 3-4 ಕಾಲೇಜಿನ ಟೀಮ್ಗಳು ಬಂದಿವೆ. ಅದೇ ರೀತಿ ನಮ್ಮ ಪುತ್ತೂರು ತಾಲೂಕು ಮತ್ತು ಬಂಟ್ವಾಳ ತಾಲೂಕು, ಸುಳ್ಯ ತಾಲೂಕಿನ ವಿವಿಧ ತಾಲೂಕುಗಳನ್ನ ವಿವಿಧ ಕಾಲೇಜುಗಳು ಬಂದಿದೆ. ನಮ್ಮ BBA ಡಿಪಾರ್ಟ್ಮೆಂಟ್ ಫೆಸ್ಟ್ ಸೈನ್ಸ್ ಫಿಲಮ್ನಲ್ಲಿ ಆಗ್ತಿರೋದು. ಸೊ ಈ ಫ್ಯಾಕ್ಯುಲಾ ಎಂಬುದು ನಮ್ಮ ಕನಸು. ಅಂದರೆ ನಮ್ಮ ಎಲ್ಲ ಶ್ರಮವನ್ನು ನಾವು ಈ ಫ್ಯಾಕ್ಯುಲಾಗೆ ಹಾಕಿರ್ತೇವೆ. ಯಾಕಂದರೆ ನಾವು ನೋಡುವಾಗ ಈಗ ಒಂದು ಸಿಂಪಲ್ ಆಗಿ ಕಾಣ್ತೇವೆ. ಒಂದು ಲೈಟಿಂಗ್ಸ್ ಹಾಕಿದ್ದಾರೆ, ಅಲ್ಲೊಂದು ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಆದರೆ ಇದಕ್ಕೆ ನಾವು ಸಾಧಾರಣ 1.5 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತಿದ್ದೇವೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ದೀವೋ ಅದೇ ರೀತಿಯಲ್ಲಿ ನಮಗೆ ಈಗ ಔಟ್ಪುಟ್ ಸಿಗ್ತಾ ಉಂಟು. ನಿಮಗೆ ಕಾಣ್ತುಂಟು ಹೇಗೆ ಪ್ರೋಗ್ರಾಮ್ ಆಗ್ತುಂಟು ಅಂತೇಳಿ. ಸೊ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಲೆಕ್ಚರ್ ಸಪೋರ್ಟಿಂದ, ನನ್ನ ಕೋಆರ್ಡಿನೇಟರ್ಗಳು, ನನ್ನ ಇವೆಂಟ್ ಮ್ಯಾನೇಜರ್ಗಳು, ನನ್ನ ಸ್ಟೂಡೆಂಟ್ಸ್ಗಳ ಸಪೋರ್ಟಲ್ಲಿ ಈ ರೀತಿಯಲ್ಲಿ ಫೆಸ್ಟ್ ಆಗ್ತಾ ಉಂಟು. ಸೊ ಫ್ಯಾಕ್ಯುಲಾ ಎಂಬುದು ನಮ್ಮ BBA ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಸಹ ಮಾಡ್ತದೆ. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಫಸ್ಟ್ ಫೆಸ್ಟ್ ಆಗೋದೇ ನಮ್ಮ BBA ಡಿಪಾರ್ಟ್ಮೆಂಟ್ ಎಂಬುದು. ಸೊ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಫೆಸ್ಟಿಗೆ ಮೇಯ್ನ್ ಕೋಆರ್ಡಿನೇಟರ್ ಆಗಿದ್ದೇನೆ. ಸೊ ಇವಳು ಕೋಆರ್ಡಿನೇಟರ್ ನಿಧಿ ಅಂತೇಳಿ. ಈ ಫೆಸ್ಟ್ ಈಗ ಮೇಯ್ನ್ ಬೆಳಿಗ್ಗೆ ಗೆಸ್ಟ್ ಆಗಿ CA ಅವರು ಬಂದಿದ್ದಾರೆ. ಅವರು ನಮ್ಮ ಓಲ್ಡ್ ಸ್ಟೂಡೆಂಟ್. ಸೊ ಓಲ್ಡ್ ಸ್ಟೂಡೆಂಟ್ ಅವರು ನಮ್ಮ ಇನ್ಸ್ಪಿರೇಷನ್ ಆಗಿರ್ತಾರೆ. ಅವರೊಂದು CA ಆಗಿದ್ದಾರೆ. ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಉಂಟು, ಇಲ್ಲಿ ಪುತ್ತೂರಲ್ಲಿ ಒಂದು ಉಂಟು, ನೌಫಾಲ್ ಅಂತೇಳಿ. ಸೊ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್. ಸೊ ನೆಕ್ಸ್ಟ್ ಈವ್ನಿಂಗ್ ಪ್ರೋಗ್ರಾಮಲ್ಲಿ ನಮ್ಮ ಸಿನಿ ಆರ್ಟಿಸ್ಟ್ ಅರವಿಂದ್ ಬೋಳರ್ ಬರ್ತಾರೆ. ನಮ್ಮ ಯೂತ್ ಐಕಾನ್ ವ್ಲಾಗರ್ ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಅವರು ಬರ್ತಾರೆ. ಸೊ ನಾವು ಎಕ್ಸೈಟ್ ಆಗಿದ್ದೇವೆ ಹೇಗೆ ಆಗ್ತದೆ ಪ್ರೋಗ್ರಾಮ್. ಪಾರ್ಟಿಸಿಪೆಂಟ್ಸ್ ಒಂದು ಮೋರ್ ದೆನ್ 12 ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಆಲ್ ಓವರ್ ಮ್ಯಾಂಗ್ಳೂರ್, ಪುತ್ತೂರು, ಆಚೆ ತಲಪಾಡಿ, ಕೇರಳ. ಸೊ ಇದೊಂದು ನ್ಯಾಷನಲ್ ಲೆವೆಲ್ ಫೆಸ್ಟ್. ಸೊ ಮೇಯ್ನ್ ಆಗಿ ನಾನು ಸುದ್ದಿ ನ್ಯೂಸ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ಎಲ್ಲ ಫೆಸ್ಟನ್ನು ಅವರು ಭಾರಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಸೊ ಇದು ನಮಗೆ ಒಂದು ನಮ್ಮ ಫೆಸ್ಟ್ನ ಬಗ್ಗೆ ಎಲ್ಲ ಕಡೆಯಲ್ಲಿ ಹರಿದಾಡ್ತಾ ಉಂಟು. ಸೊ ನಮಗೆ ಹೆಮ್ಮೆ ಆಗ್ತದೆ. ಕೊರೋನಾದಿಂದಾಗಿ ನಮಗೆ ತುಂಬ ಫೆಸ್ಟ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಈಗ 2 ಇಯರ್ಸಿಂದ ನಮಗೆ ಎಂತ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾವು ಈ ಸತಿ ಮಾಡುವಾಗ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಇದು ನಾವೀಗ ಮಾಡಿದ್ದು ಹಾಗೆ ಆಗ್ತುಂಟಂತ ಖುಷಿ ಪಡ್ತಿದ್ದೇವೆ. ಅಂದರೆ ಇದು ನಾವು ತುಂಬ ಟೈಮಿಂದ ಪ್ರಿಪೇರ್ ಮಾಡ್ತಿದ್ವಿ. ಸೊ ಈಗ ಎಲ್ಲ ಚಂದ ಆಗ್ತುಂಟು. ಇವೆಂಟ್ಸ್ ಎಲ್ಲ ಕರೆಕ್ಟಾಗಿ ಹೋಗ್ತುಂಟು. ಇನ್ನೂ ಸಹ ಕರೆಕ್ಟಾಗಿ ಮೋಸ್ಟ್ ಎಕ್ಸೈಟೆಡ್ ಆಗಿದ್ದೇವೆ. ಯಾಕಂದರೆ ಫ್ಯಾಕ್ಯುಲಾ ಅಂತ ಹೇಳಿದರೆ ಅದೊಂದು ಹೇಗೆ ಕಾಣ್ತುಂಟಲ್ಲ ನಿಮಗೆ, ಅದು ಗೊತ್ತಾಗ್ತದೆ ಹೇಗೆ ಉಂಟಂತೇಳಿ. ಮತ್ತು ಈಗ ಅರವಿಂದ್ ಬೋಳರ್ ಬರ್ತಾರೆ, ಶಟರ್ ಬಾಕ್ಸ್ ಬರ್ತದೆ, ಎಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ. ಎಲ್ಲರೂ ಸಹ ಬನ್ನಿ, ಜಾಯ್ನ್ ಆಗಿ. ಮತ್ತು ಥ್ಯಾಂಕ್ ಯು ಸುದ್ದಿ ನ್ಯೂಸ್. ಮತ್ತು ಲೈವ್ ಹೋಗ್ತಿದ್ದಾರೆ, ಲೈವ್ ಎಲ್ಲ ನೋಡಿ ಎಂಜಾಯ್ ಮಾಡಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಫೆಸ್ಟ್. ಮತ್ತು ನೋಡ್ಬೇಕು, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಮಧ್ಯಾಹ್ನ ಅಂತೂ ಫುಲ್ ಧೂಮ್ ಧಾಮ್ ಆಗಿರ್ತದೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಅರವಿಂದ್ ಬೋಲಾರ್ ಅವರು ಮತ್ತು ಶಟರ್ ಬಾಕ್ಸ್ ಫಿಲ್ಮ್ಸ್ ಡೈರೆಕ್ಟರ್ ಬರ್ತಿದ್ದಾರೆ. ನೋಡಬೇಕು, ಫುಲ್ ಜೋರಿರ್ತದೆ, ಭರ್ಜರಿ ಇರ್ತದೆ. ಎಲ್ಲ ಬಂದು ವಾಚ್ ಮಾಡಿ. ಈವನ್ ಲೈವ್ ಹೋಗ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದನ್ನ ನೋಡಿ. ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಲೈವಲ್ಲಿ ಇದೆ. ಸುದ್ದಿ ನ್ಯೂಸ್ಗೂ
ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಯಾನ್ ಪನೋಡ ఆయన డైలాగ్ని ఆ జవన్య పనొందుల్లి యాని తలేను బుడోడ అన్నాపుని ఇంక శిల్ప బోడి बक्क पोई बकार तो कल गाइलया तो एक कॉमेडी करो ना अंजन मनवले हांव कॉमेडी आर्टिस्ट होई कॉमेडी कसं करचे तुमच्या भुरग्याचे ताळे ऐकताना आमकां माका नाका म्हणून जाला ಯಾಕಡೆ ಮುಲ್ಪ ಕೆಲವರು ತನ ಪರ್ಫಾರ್ಮೆನ್ಸ್ ಕೊರ್ರೆ ಬರ್ತೀರಿ ಆಗಲೇ ಲವ್ನು ಬಿಡ್ಲು ಬೇತೆ ಜಾಲ ಇಚ್ಛಾ ಯಾನ್ ಐಕ್ ಪ್ರಿನ್ಸಿಪಾಲ್ ರೆ ಕೇಂಡೆ ಮೂಲು ಲವ್ ಮುಡ್ದು ಐಕ್ ಆರು ದೆತ್ತು ಬಾಯಿ ಪಣ್ಣ ಪಾತಿರಂಜನ ಗೊತ್ತು ಅವ ಅಕ್ಕಲ್ನ ಮಿಸ್ಟೇಕ್ ಅತ್ತ ಅಕ್ಕಲ್ನ ಪ್ರಾಯದ ಮಿಸ್ಟೇಕ್ ನಿಖಲ್ ಪನ್ಪರೆ ಕಾಮಿಡಿ ಯಾನ್ ಮಲ್ಪ ಯಾನತ್ತೆ ಪ್ರಿನ್ಸಿಪಾಲ್ ಕಾಮಿಡಿ ಮಲ್ತಿ ಯಾನ ಒಂಜಿ ಪೊಂಡನ್ ಲವ್ ಮಲ್ಪೆ ಮಲ್ಪೊಲ್ಯಾ ಈತ ಜಂತ ಒಪ್ಪಿಗೆ ಎತ್ತನ ಏರೆಲ್ಲ ಮಲ್ಪೊಲಿ ಫ್ಯಾಕ್ಯುಲಾ 2022 ಎಲ್ ಡೊರಡಾ ಅಂತ ನೇಮ್ ಇಟ್ಟಿದ್ದಾರೆ. ಇದು ಇವತ್ತು 9ಇಂದ ಸ್ಟಾರ್ಟ್ ಆಗಿದೆ. ಅಂದರೆ ಲಾಸ್ಟ್ ಇಯರ್ಸ್ ಕೊರೋನಾದಿಂದ ಇದು ಇರಲಿಲ್ಲ. ಸೊ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೇವೆ. BBA ಸ್ಟ್ರೀಮ್ ಇದು ಪ್ರೋಗ್ರಾಮ್ 9 to 4 ತನಕ ಇರ್ಬೋದು. ಮತ್ತು ಈವ್ನಿಂಗ್ 3ಗೆ ಶಟರ್ ಬಾಕ್ಸ್ ಫಿಲ್ಮ್ನ ಡೈರೆಕ್ಟರ್ ಆಗಿರುವ ಸಚಿನ್ ಶೆಟ್ಟಿ ಮತ್ತು ಅರವಿಂದ್ ಬೋಲರ್ ಬರಲಿಕ್ಕಿದ್ದಾರೆ. ಸೊ ನಾವೆಲ್ಲ ಎಕ್ಸೈಟ್ ಆಗಿದ್ದೇವೆ ಅವರ ನೋಡಲಿಕ್ಕೆ. ಸಚಿನ್ ಶೆಟ್ಟಿ ಎಲ್ಲ ಬರ್ತಾರೆ. ಇಲ್ಲಿ ಆಲ್ಮೋಸ್ಟ್ ಅವರದೆಲ್ಲ ಎಂಥ ಫ್ಯಾನ್ಸ್ಗಳೇ ಇರೋದು. ಡ್ರೆಸ್ ಕೋಡ್ ನಾವು ಅದು ಫೈನಲ್ ಇಯರ್ಸ್ ಹೇಳಿದ್ದು, ಅಂದರೆ BBA ಮಕ್ಕಳಿಗೆ ಎಲ್ಲರಿಗೆ ಸೇಮ್ ಡ್ರೆಸ್ ಕೋಡ್ ಮಾಡುವ ಅಂತ. ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ಮಾಡಿದ್ದೇವೆ. ಎಲ್ಲ 3 ಇಯರ್ಸಿಗೆ ಸಹ ಸೇಮ್ ಮಾಡಿದ್ದೇವೆ. ಸೆಷನ್ಸ್ ಎಲ್ಲ ನಾವು 1 ಮಂತಿಂದಲೇ ಸ್ಟಾರ್ಟ್ ಮಾಡಿದ್ದೇವೆ. ಟೀಚರ್ಸ್ ಎಲ್ಲ ತುಂಬ ಬ್ಯುಸಿಯಾಗಿದ್ದರು. ಫ್ಯಾಕ್ಯುಲರ್ ವರ್ಕ್ ಅಂತ. ಮತ್ತು ನಿನ್ನೆ ಎಲ್ಲ ಸ್ಟೇಜ್ ಡೆಕೋರೇಷನ್ಸ್ ನಾವೆಲ್ಲ ಫುಲ್ ಡೇ ಸ್ಟೇ ಮಾಡಿ ಸ್ಟೇಜ್ ಡೆಕೋರೇಷನ್ಸ್ ಕ್ಲೀನಿಂಗ್ ಎಲ್ಲ ನಡೆಸಿದ್ದೇವೆ. ಇವತ್ತು ಸಹ ಹಾಗೆ ಈವೆಂಟ್ ಮ್ಯಾನೇಜರ್ಸ್ ಹಾಗೆ ಎಲ್ಲದಕ್ಕೂ ಒಂದೊಂದು ಮ್ಯಾನೇಜರ್ಸನ್ನು ಇಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿಕ್ಕೆ ವಾಲಂಟಿಯರ್ಸ್ ಹಾಗೆಲ್ಲ ನಾವೆಲ್ಲ ಸೇರಿ ಒಳ್ಳೆ ಮಾಡ್ತೀವಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಫಸ್ಟ್ ಟೈಮ್ ನಾವು ಇದನ್ನು ನೋಡ್ತಾ ಇರೋದು. PUCನಲ್ಲೆಲ್ಲ ಇರಲಿಲ್ಲ, ನಮಗೆ ಇಲ್ಲಿ ಡಿಗ್ರಿನಲ್ಲಿ ಬಂದು BBA ತಗೊಂಡು ಈಗ ನೋಡ್ತಿದ್ದೇವೆ. ಸೊ ತುಂಬ ಖುಷಿ ಆಗ್ತಿದೆ. ಪ್ರಿಪರೇಷನ್ ಕೂಡ ಅಷ್ಟೇ ನಿನ್ನೆಯಿಂದ ತುಂಬ ಗ್ರ್ಯಾಂಡಾಗಿ ನಡೀತಾ ಉಂಟು. ಸೆಲೆಬ್ರಿಟಿ ಕೂಡ ಬರ್ತಾ ಇದ್ದಾರೆ. ಸೊ ಅದು ಕೂಡ ತುಂಬ ಖುಷಿ ಆಗ್ತಾ ಇದೆ. ಸೊ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ವಿ. ಸೊ ತುಂಬ ಖುಷಿ ಆಗ್ತಿದೆ. ಎಲ್ ಡೊರಡಾ ಅಂತ ಈಗ ನಮ್ಮ ಫ್ಯಾಕ್ಯುಲರ್ ಡೇ ಮಾಡ್ತಾಯಿದ್ದೇವೆ 2K22 ಅಂತ ಹೇಳಿ. ಇದರಲ್ಲಿ ನಮ್ಮ ವೆರೈಟಿ ಆಫ್ ಇವೆಂಟ್ಸ್ ಮಾಡಿದ್ದಾರೆ ನಮ್ಮ BBA ಡಿಪಾರ್ಟ್ಮೆಂಟಿಂದ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಸ್. ಮತ್ತು ಯೂನಿಕಾಗಿ ಡ್ರೆಸ್ ಕೋಡ್ 3 ಒಟ್ಟಿಗೆ ಒಂದೇ ಥರ ಡ್ರೆಸ್ ಕೋಡ್ ಮಾಡಿದ್ದಾರೆ. ಮತ್ತು ತುಂಬ ಸ್ಪೆಷಲ್ ಆಗಿದೆ. ಮತ್ತು 3 o'clock ಈ ಪ್ರೋಗ್ರಾಮ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಅರವಿಂದ್ ಬೋಲಾರ್ ಅಂತ ಒಂದು ಕಾಮಿಡಿ ಆ್ಯಕ್ಟರ್ ಬರ್ತಾ ಇದ್ದಾರೆ. ಮತ್ತು ಶಟರ್ ಬಾಕ್ಸಿಂದ ಸಂಜೀವ್ ಶೆಟ್ಟಿ ಅಂತ ಬರ್ತಾ ಇದ್ದಾರೆ. ಹಾಗೆ ವಿಭಿನ್ನ ರೀತಿಯಲ್ಲಿ ಈ ಈವೆಂಟ್ಗಳನ್ನು ತುಂಬ ರೀತಿಯಲ್ಲಿ ತುಂಬ ಸೊಗಸಾಗಿ ಈ ಥರ ಮಾಡ್ತಾ ಇದ್ದೀವಿ. ಮತ್ತು ವರ್ಷನೂ ಕೂಡ ಈ ಥರನೇ ಬರ್ತದೆ. ಆದರೆ ಈ ವರ್ಷವೂ ತುಂಬ ಸ್ಪೆಷಲ್ಲಾಗಿ ಇನ್ನೂ ತುಂಬ ಸೆಲೆಬ್ರಿಟೀಸ್ನ ಕರೆದು ಇನ್ನೂ ತುಂಬ ವೆರೈಟಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಯೂನಿಕಾಗಿ ಡ್ರೆಸ್ ಕೋಡ್ಸ್ ಎಲ್ಲ ಚೆನ್ನಾಗಿದೆ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.